ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ವತಿಯಿಂದ ವ್ಯಸನ ಮುಕ್ತ ಸಾಧಕರ ಸಮಾವೇಶವು ಮತ್ತು ಶತದಿನೋತ್ಸವ ಕಾರ್ಯಕ್ರಮ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಶಶಿಕಲಾ ಜೊಲ್ಲೆ ಅಣ್ಣಾ ಸಾಹೇಬ್ ಅವರು, ಇಡೀ ಜಗತ್ತಿನಲ್ಲಿ ಸಾಂಸ್ಕೃತಿಕ ಸಂಸ್ಕಾರ ಇರುವ ದೇಶ ಅಂದ್ರೆ ಅದು ಭಾರತ ದೇಶ. ನಮ್ಮ ಜೀವನದಲ್ಲಿ ಎಷ್ಟು ವರ್ಷ ಬದುಕಿದ್ದೀವಿ ಅನ್ನುವುದು ಮುಖ್ಯವಲ್ಲ, ನಾವು ಹೇಗೆ ಬದುಕುತ್ತಿದ್ದೇವೆ ಅನ್ನುವುದು ಮುಖ್ಯ. ಗಂಡ ಹೆಂಡತಿ ಮಕ್ಕಳು ಒಂದು ಮನೆಯಲ್ಲಿ ಅನ್ಯೋನ್ಯವಾಗಿದ್ರೆ ಅದುವೇ ನಮಗೆ ಸ್ವರ್ಗ. ಆದ್ದರಿಂದ ಕುಡಿತದ ಚಟ ಇಲ್ಲದೆ ಇದ್ರೆ ನಾವು ಸುಖ ಸಂಸಾರದ ಜೀವನ ನಡೆಸಬಹುದು ಎಂದರು. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಆಧ್ಯಾತ್ಮಿಕತೆಗೆ, ಸಂಸ್ಕೃತಿಗೆ, ಸಂಸ್ಕಾರಕ್ಕೆ ಒಂದು ಹೆಸರುವಾಸಿಯಾದಂತಹ ದೇಶ. ಇಲ್ಲಿ ಕುಟುಂಬ ಪ್ರಧಾನವಾದಂತಹ ದೇಶ. ಇಲ್ಲಿ ನಾವು ಬೇರೆ ದೇಶಗಳಲ್ಲಿ ನೋಡಿದಾಗ ಗಂಡ ಹೆಂಡತಿರು ಎಷ್ಟು ದಿನ ಇರ್ತಾರೋ, ಮಕ್ಕಳು ಹೆತ್ತ ನಂತರ ಅವರು ಬೇರೆ ಬೇರೆ ಆಗ್ತಾರೆ. ಇಂಥ ಎಲ್ಲ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಮಲ್ಲಿ ಕುಟುಂಬ ಪದ್ಧತಿ ಏನಿದೆ ಅದು ಬಹಳಷ್ಟು ಗಟ್ಟಿಯಾದಂತಹ ಪದ್ಧತಿ. ಏನೇ ಇದ್ರೂ ಕೂಡ ನಮ್ಮ ಕುಟುಂಬ ನಾವು ಸಾಯೋವರೆಗೂ ಕೂಡ ಒಂದು ಬಾರಿ ವೈವಾಹಿಕ ಜೀವನದಲ್ಲಿ ನಾವು ಕಾಲಿಟ್ವಿ ಅಂತಂದ್ರೆ ಸಾಯೋ ತನಕ ನಾವು ಆ ಕುಟುಂಬದ ಜೊತೆಗಿರ್ತೀವಿ. ಅಂಥ ಕುಟುಂಬ ವ್ಯವಸ್ಥೆ. ಅನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿ, ಮದ್ಯಕ್ಕೆ ಒಳಗಾದವರು ಸ್ವಂತಿಕೆ ಮರೆಯುತ್ತಾರೆ. ಕುಡಿತದ ಆಸೆಗಾಗಿ ಕುಡಿತಕ್ಕೊಳಗಾದವರು ಇನ್ನೊಬ್ಬರ ಪ್ರಾಣ ತೆಗೆಯಲು ಮುಂದಾದಂತಹ ಘಟನೆಗಳು ಇವೆ. ದುಶ್ಚಟವೆಂಬುದು ಶಾಪವಾಗಿದೆ. ದುಶ್ಚಟ ಮುಕ್ತರಾಗಿ ತಮ್ಮ ಕುಟುಂಬವನ್ನ ಪವಿತ್ರ ಕುಟುಂಬವನ್ನಾಗಿ ಮಾಡಿ ಎಂದು ಕಿವಿ ಮಾತು ಹೇಳಿದ್ರು. ಇವತ್ತು ಹೆಣ್ಮಗಳು ಮನೆಯಲ್ಲಿ ಏನಾದರೂ ಈ ಥರ ಕಷ್ಟಪಟ್ಟಿದ್ರಿ ನನಗೆ ಅಂತ ಹೇಳಿದರೆ ಗಂಡ ಸಿಟ್ಟು ಮಾಡೋ ಬದಲು ಹೌದು ನಾನು ಹೀಗೆ ಮಾಡ್ತಾ ಇದ್ದಿದ್ದು ಹೌದು ಕಡೆ ಅಂತ ಹೇಳೋ ದೇಶ. ತಾಯಿ ಹೇಳ್ತಾಳೆ, ನನ್ನ ಮನೇಲಿ ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಿ ಮಗ, ಸುಳ್ಳು ಹೇಳಿ ನೀನು ನನ್ನಿಂದ ಹಣ ಎಲ್ಲ ತಗೊಂಡಿದ್ದಿ ಅಂತ ಎಲ್ಲ ಹೇಳಿದ್ರೆ ಹೌದಮ್ಮ ಇಂತ ಹಾಗೆ ಮಾಡಿದ್ದು ಹೌದು ಅಂತ ತಪ್ಪು ಕೇಳುವಂಥ ಶಿಕ್ಷಣ ಇವಾಗ. ಆದ್ದರಿಂದ ಇಷ್ಟು ಜನ ಹೆಣ್ಮಕ್ಳು ಧೈರ್ಯವಾಗಿ ಬಂದಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಕೂತವರು ಪವಿತ್ರಾತ್ಮರಾಗಿದ್ದೀರಿ ಅಂತ ನಾನು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಕಾರ್ಯದರ್ಶಿ ಕೆ ರೋಹಿಣಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಲ್ಎಚ್ ಮಂಜುನಾಥ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಕೆ ವಸಂತ್ ಸಾಲ್ಯಾನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.